ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಸ್ವಾಗತ, ಸುಸ್ವಾಗತ. ಮಂಗಳಾಚರಣೆಯೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ येन तस्मै श्रीगुरवे नमः. श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं. वन्देऽहं श्रीगुरो श्रीयुतपदकमलं श्रीगुरून् वैष्णवाश्च श्रीरूपं साग्रजातं सहगणरघुनाथान्वितं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सगणललिता श्रीविशाखान्वितांश्च. हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधाकान्ता नमोऽस्तुते. तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने. नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यादेशतारिणे. जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे, हरे राम 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 हरे हरे. श्री श्री राधा गोविंद की जय. श्री श्री गौरनिताय की जय. ಶ್ರೀಲ ಪ್ರಭುಪಾದ್ ಕಿ ಜೈ. ಚೈತನ್ಯ ಮಹಾಪ್ರಭು ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತವೃಂದರಿಗೂ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಚೈತನ್ಯ ಮಹಾಪ್ರಭು ಕಿ ಜೈ. ಚೈತನ್ಯ ಚರಿತಾಮೃತ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 60 ವಿದುರನ ಸಂದರ್ಶಿಸಿದಂತಹ ಒಂದು ಶ್ಲೋಕವನ್ನ ನಿನ್ನೆ ಮುಗಿಸಿದೀವಿ. 63ನೇ ಶ್ಲೋಕ. ಅಂದ್ರೆ ಸಾಧುಗಳಾದಂತಹವರು ಭಗವಂತನ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅದನ್ನ ಪುಣ್ಯವನ್ನಾಗಿಸ್ತಾರೆ. ತೀರ್ಥಿ ಕುರ್ವಂತಿ ತೀರ್ಥಾಣಿ ಅಂತ. ಸೊ ಹಾಗೆ ಅಂತಹ ಶುದ್ಧ ಭಕ್ತರು ಇರುವಂತಹ ಒಂದು ಪುಣ್ಯಕ್ಷೇತ್ರಗಳ ಭಕ್ತರಾದಂತಹವರಿಗೆ ತುಂಬಾ ಮುಖ್ಯವಾಗಿರೋದು
ಅವರ ಒಂದು ಪಾದಧೂಳಿ ಅಲ್ಲಿರುವಂಥದ್ದು. ಹಾಗಾಗಿ ಅದು ತುಂಬ ಮುಖ್ಯ. ಯಾಕೆ ಅದು ಪುಣ್ಯಕ್ಷೇತ್ರವಾಗತ್ತೆ ಅಂದರೆ ಶುದ್ಧ ಭಕ್ತರು ಅಲ್ಲಿ ಇರೋದ್ರಿಂದಲೇ ಅದಕ್ಕೆ ಪುಣ್ಯಕ್ಷೇತ್ರ ಅಂತ ಹೇಳುವಂಥದ್ದು. ಸೊ ಇವತ್ತೇನು ಹೇಳ್ತಾರೆ ನೋಡೋಣಂತೆ 64ನೇ ಶ್ಲೋಕದಲ್ಲಿ. ನಾನು ಒಂದ್ಸರಿ ಹೇಳ್ತೀನಿ, ಆಮೇಲೆ ಎಲ್ಲರೂ ರಿಪೀಟ್ ಮಾಡೋಣ. ಸಾಯಿ ಭಕ್ತಗಣ ಹಯ ದ್ವಿವಿಧ ಪ್ರಕಾರ ಗಣ ಏಕ ಸಾಧಕ ಗಣ ಆರ. ರಿಪೀಟ್ ಮಾಡಿ. ಸಾಯಿ ಭಕ್ತ ಗಣ ಹಯ ಸೇಯಿ ಭಕ್ತಗಣ ಹಯ ದ್ವಿವಿಧ ಪ್ರಕಾರ ಪಾರಿಷದ ಗಣ ಏಕ ಸಾಧಕ ಗಣ ಆರ. ಸೇಯಿ ಭಕ್ತ ಗಣ ಹಯ ದ್ವಿವಿಧ ಪ್ರಕಾರ ಪಾರಿಷದ ಗಣ ಏಕ ಸಾಧಕ ಗಣ ಆರ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕ ಓದ್ಬೇಕಾ ಮಾತಾಜಿ? ಬೇಡಲ್ವಾ? ಬೇಡ, ಓದಿ. ಇದು ವರ್ಡ್ ಬೈ ವರ್ಡ್ ಓದಿ. ಸೇಹಿ ಈ ಭಕ್ತಗಣ ಭಕ್ತ ಸಮೂಹ ಹಯ ಇದ್ದಾವೆ ದ್ವಿವಿಧ ಪ್ರಕಾರ ಎರಡು ಬಗೆ. ಪಾರಿಷತ್ ಗಣ ವಾಸ್ತವಿಕ ಭಕ್ತರು, ಏಕ ಒಂದು, ಸಾಧಕ ಗಣ ಭವಿಷ್ಯದ ಭಕ್ತರು, ಆರ ಇನ್ನೊಂದು. ಅನುವಾದ. ಅಂತ ಶುದ್ಧ ಭಕ್ತರು ಎರಡು ಬಗೆ. ವೈಯಕ್ತಿಕ ಸಹಚರರು ಪಾರಿಷದರು ಮತ್ತು ಆರಂಭಿಕ ಭಕ್ತರು ಸಾಧಕರು. ಭಾವಾರ್ಥ. ಭಗವಂತನ ಪರಿಪೂರ್ಣ ಕಿಂಕರರನ್ನು ಅವನ ವೈಯಕ್ತಿಕ ಸಹಚರರೆಂದು ಭಾವಿಸಲಾಗಿದೆ. ಆದರೆ ಪರಿಪೂರ್ಣತೆ ಸಾಧಿಸಲು ಪ್ರಯತ್ನಿಸುತ್ತಿರುವ ಭಕ್ತರನ್ನು ಆರಂಭಿಕ ಭಕ್ತರೆಂದು ಕರೆಯುತ್ತಾರೆ. ಸಹಚರರಲ್ಲಿ ಕೆಲವರು ಭಗವಂತನ ವೈಭವದಿಂದ ಆಕರ್ಷಿತರಾಗುತ್ತಾರೆ, ಇತರರು ಭಗವಂತನ ದಾಂಪತ್ಯ ಮಾಧುರ್ಯ ಪ್ರೇಮದಿಂದ ಆಕರ್ಷಿತರಾಗುತ್ತಾರೆ. ಹಿಂದಿನ ಭಕ್ತರನ್ನು ಭಕ್ತಿ ಸೇವೆ ಸಲ್ಲಿಸಲು ವೈಕುಂಠ ಲೋಕದಲ್ಲಿ ಇರಿಸಲಾಗುತ್ತದೆ. ಆಮೇಲಿನ ಭಕ್ತರು ವೃಂದಾವನದಲ್ಲಿ ಶ್ರೀಕೃಷ್ಣನ ನೇರ ಸೇವೆಯಲ್ಲಿರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಶುದ್ಧ ಭಕ್ತರು ಅಂದ್ರೆ ಭಕ್ತರಾದಂಥವರು ಎರಡು ಬಗೆ. ಅಂದ್ರೆ ಶುದ್ಧ ಭಕ್ತರಲ್ಲೂ ಸಹ ಎರಡು ಬಗೆ. ಹೇಗೆ ಅಂತಂದ್ರೆ ವೈಯಕ್ತಿಕ ಸಹಚರರು ಅಂದ್ರೆ ಪಾರಿಷದರರು, ಅಂದ್ರೆ ಇವರು ಭಗವಂತನ ಆಲ್ಮೋಸ್ಟ್ ತಿಳಿದಿರುವಂಥವ್ರು ಮತ್ತೆ ಸ್ಪಂದನೆಯಲ್ಲಿರುವಂಥವ್ರು, ಮತ್ತೆ ಆರಂಭಿಕ ಭಕ್ತರು ಸಾಧಕರಾಗಿರುವಂಥವ್ರು. ಹೀಗೆ ಎರಡು ಬಗೆಯಾದಂತಹ ಭಕ್ತರಿರುವಂಥವ್ರು. ಸೊ ಭಗವಂತನ ಪರಿಪೂರ್ಣವಾದಂತಹ ಅಂದ್ರೆ ಶುದ್ಧ ಭಕ್ತರು ವೈಯಕ್ತಿಕವಾಗಿ ಅವರು ಸಹಚರರಾಗಿರ್ತಾರೆ. ಸೊ ಅಂತಹವರನ್ನ ಭಗವಂತನ ಒಂದು ವೈಯಕ್ತಿಕ ಸಹಚರರು ಅಂತ ಪರಿಗಣಿಸ್ತಾರೆ. ಆದ್ರೆ ಇನ್ನು ಸಾಧನೆಯಲ್ಲಿ ಇರುವಂತಹವ್ರನ್ನ ಆರಂಭಿಕ ಭಕ್ತರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾರು ವೈಯಕ್ತಿಕ ಸಹಚರರು ಇರ್ತಾರೋ ಅಂತಹವರು ಭಗವಂತನ ಲೀಲಾ ಗುಣ ಮತ್ತೆ ಅವನ ವೈಭವಗಳಿಂದಲೂ ಆಕರ್ಷಿತರಾಗಿರ್ತಾರೆ. ಮತ್ತೆ ಭಗವಂತನ ಒಂದು ಮಾಧುರ್ಯ ರಸದಲ್ಲೂ ಸಹ ಅವರು ಆಕರ್ಷಿತರಾಗಿರುವಂಥವ್ರು. ಈಗ ನಾವು ಗೋಪಿಯರನ್ನ ನೋಡ್ತೀವಿ, ಮತ್ತೆ 16,000 ರಾಣಿಯರನ್ನ ನೋಡ್ತೀವಿ. ಇವರೆಲ್ಲ ಮಾಧುರ್ಯ ಪ್ರೇಮದಲ್ಲಿ ಆಕರ್ಷಿತರಾಗಿರುವಂಥವ್ರು. ಸೊ ಹಿಂದಿನ ಭಕ್ತರನ್ನು ಭಕ್ತಿ ಸೇವೆ ಸಲ್ಲಿಸಲು ವೈಕುಂಠ ಲೋಕದಲ್ಲಿ ಇರಿಸಲಾಗುತ್ತದೆ. ಸೊ ಒಂದೇ ಸರ್ತಿಗೆ ಅವರು ಗೋಲೋಕದಲ್ಲೂ ಹೋಗಲ್ಲ, ವೈಕುಂಠದಲ್ಲಿ ಇದ್ದು ಅವರ ಒಂದು ಸೇವೆಯನ್ನ ಪರಿಪೂರ್ಣವಾಗಿ ಅಲ್ಲಿಯೂ ಸಹ ಆಚರಣೆಯನ್ನ ಮಾಡ್ತಾರೆ
ಅದಾದ್ಮೇಲೆ ಭಗವಂತನ ಜೊತೆಗೆ ನೇರವಾದಂತಹ ಲೀಲೆಗಳಲ್ಲಿ ಭಾಗವಹಿಸ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಗವಂತನ ಶುದ್ಧ ಭಕ್ತರಾದಂಥವ್ರಿಗೆ ಇದೆಲ್ಲ ಸರಿಯಾಗಿ ಅರ್ಥ ಆಗುವಂಥದ್ದು. ಯಾಕೆ ಅಂತಂದ್ರೆ ನಾವು ಅನ್ಕೊಳ್ತೀವಿ ಭಗವಂತನ ಭಕ್ತರು ಎಲ್ಲರೂ ಒಂದೇ ಅಂತ. ಅಲ್ಲ, ಆ ಭಕ್ತರಲ್ಲೂ ಸಹ ಎಷ್ಟು ರೀತಿಯಲ್ಲಿ ಇರ್ತಾರೆ, ಮತ್ತೆ ಯಾರ್ಯಾರಿಗೆ ಯಾವ ಯಾವ ಅವರವರು ಹೇಗೆ ಶರಣಾಗತರಾಗಿರ್ತಾರೋ ಮತ್ತೆ ಯಾವ ರೀತಿಯಾದಂಥ ಪ್ರೇಮವನ್ನ ಮಾಡ್ತಾ ಇರ್ತಾರೋ ಅದೇ ರೀತಿಯಲ್ಲಿ ಅವರನ್ನ ಇಳಿಸಲಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣಂತೆ. ಈಶ್ವರೇರ ಅವತಾರ ಏತಿನ ಪ್ರಕಾರ ಅಂಶ ಅವತಾರ ಅರಗುಣ ಅವತಾರ ಶಕ್ತ್ಯಾವೇಶ ಅವತಾರ ತೃತೀಯ ಏ ಮತ ಅಂಶ ಅವತಾರ ಪುರುಷ ಮತ್ಸ್ಯಾಧಿಕ ಯತ. ಇಲ್ಲಿ ಅವತಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಭಗವಂತನ ಅವತಾರಗಳಲ್ಲಿ, ಗುಣಗಳಲ್ಲಿ, ಅವನ ಒಂದು ಐಶ್ವರ್ಯಗಳಲ್ಲಿ ಆಕರ್ಷಿತರಾಗುವಂಥದ್ದು. ಸೊ ಹಾಗಾಗಿ ಆ ಅವತಾರಗಳ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ರಿಪೀಟ್ ಮಾಡಿ. ಈಶ್ವರೇರೇ ಅವತಾರ ಏತಿನ ಪ್ರಕಾರ ಈಶ್ವರೇನ ಅವತಾರ ಏತಿನ ಪ್ರಕಾರ ಅಂಶ ಅವತಾರ ಅರಗುಣ ಅವತಾರ ಶಕ್ತ್ಯಾವೇಶ ಅವತಾರ ತೃತೀಯ ಏ ಮತ ಅಂಶ ಅವತಾರ ಪುರುಷ ಮತ್ಸ್ಯಾಧಿಕ ಯತ. ಇನ್ನೊಂದ್ಸರಿ ಹೇಳಿ. ಈಶ್ವರೇರ ಅವತಾರ ಏತಿನ ಪ್ರಕಾರ ಈಶ್ವರೇನ ಅವತಾರ ಏತಿನ ಪ್ರಕಾರ ಅಂಶ ಅವತಾರ ಅರಗುಣ ಅವತಾರ ಅಂಶ ಅವತಾರ ಅರಗುಣ ಅವತಾರ ಶಕ್ತ್ಯಾವೇಶ ಅವತಾರ ತೃತೀಯ ಏ ಮಾತ ಸತ್ಯಾವೇಶ ಅವತಾರ ತೃತೀಯ ಏ ಮಾತ ಅಂಶ ಅವತಾರ ಪುರುಷ ಮತ್ಸ್ಯಾಧಿಕ ಯತ ಅಂಶ ಅವತಾರ ಪುರುಷ ಮತ್ಸ್ಯಾಧಿಕ ಯತ. ರವಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕ ಓದ್ತೀರಾ? ಹಾ ಮಾತಾಜಿ. ಶ್ಲೋಕ 65. ಈಶ್ವರೇರ ಅವತಾರ ಯತಿನ ಪ್ರಕಾರ ಅಂಶ ಅವತಾರ ಅರಗುಣ ಅವತಾರ ಶಕ್ತ್ಯಾವೇಶ ಅವತಾರ ತೃತೀಯ ಏ ಮತ ಅಂಶ ಅವತಾರ ಪುರುಷ ಮತ್ಸ್ಯಾಧಿಕ ಯತ. ರಾಗ ಬರ್ಲಿಲ್ಲ ಮಾತಾಜಿ. ಕೃಷ್ಣ ಓದಿ. ಈಶ್ವರೇರ ಭಗವಂತನ ಅವತಾರಗಳು ಏತಿನ ಈ ಮೂರು ಪ್ರಕಾರ ಬಗೆ ಅಂಶ ಅವತಾರಗಳು ಆರ ಮತ್ತು ಗುಣ ಅವತಾರಗಳು ಶಕ್ತಿ ಆವೇಶ ಅವತಾರ ಶಕ್ತಿ ಅವತಾರಗಳು ತೃತೀಯ ಮೂರನೆಯದು ಏ ಮತ ಹೀಗೆ ಅಂಶ ಅವತಾರಗಳು ಪುರುಷ ಮೂಲ ಪುರುಷ ಅವತಾರಗಳು ಮತ್ಸ್ಯ ಅವತಾರವೇ ಅಧಿಕ ಮೊದಲಾದ ಯಥ ಎಲ್ಲ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನ ಅವತಾರಗಳು ಮೂರು ಬಗೆ. ಅಂಶಾವತಾರಗಳು, ಗುಣಾತ್ಮಕ ಅವತಾರಗಳು ಮತ್ತು ಶಕ್ತಿ ಅವತಾರಗಳು, ಪುರುಷಾವತಾರಗಳು ಮತ್ತು ಮತ್ಸ್ಯಾವತಾರ ಅಂಶಾವತಾರಗಳ ನಿದರ್ಶನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಅವತಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಹೇಗೆ ಇದು ವೇದವ್ಯಾಸರು ಎಲ್ಲ ಸೃಷ್ಟಿಯ ಬಗ್ಗೆ, ಭಗವಂತನ ಒಂದು ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ತಿಳಿಸ್ತಾ ಹೋಗ್ತಾರೋ ಅದೇ ರೀತಿಯಾಗಿ ಇಲ್ಲಿ ಕೃಷ್ಣರಾಜ ಕವಿರಾಜ ಗೋಸ್ವಾಮಿಗಳು ಪ್ರತಿಯೊಂದನ್ನು ಮತ್ತೆ ಮೆಲುಕು ಹಾಕ್ತಾ ಇದ್ದಾರೆ. ಹೇಗೆ ಭಗವಂತ ತನ್ನ ಸೃಷ್ಟಿ ಕಾರ್ಯಗಳಲ್ಲಿ, ಅವನ ಅವತಾರಗಳಲ್ಲಿ, ಅವನ ಗುಣಗಳಲ್ಲಿ, ಅವನ ಲೀಲೆಗಳಲ್ಲಿ, ಮತ್ತೆ ಅವನ ಒಂದು ಭಕ್ತರ ಜೊತೆಗೆ
ಹೇಗೆ ಹೇಗೆ ಆ ಒಂದು ಕಾರ್ಯಗಳು ನಡೆಯುತ್ತೆ ಮತ್ತೆ ಯಾವ ರೀತಿಯಾಗಿ ಇದೆಲ್ಲ ವಿಶ್ಲೇಷಣೆಗಳಾಗಿದೆ ಅನ್ನೋದನ್ನ ಮತ್ತೆ ಇಲ್ಲಿ ಮೆಲುಕು ಹಾಕ್ತಾ ಇರುವಂಥದ್ದು. ಸೊ ಹಾಗಾಗಿ ಅವತಾರಗಳಲ್ಲಿ 3 ರೀತಿಯಂಥದ್ದು: ಅಂಶಾವತಾರ, ಗುಣಾವತಾರ ಮತ್ತು ಶಕ್ತಿ ಅವತಾರಗಳು. ಸೊ ಅಂಶಾವತಾರಗಳಲ್ಲಿ ಪುರುಷಾವತಾರಗಳು ಯಾವುದು? 3 ಪುರುಷಾವತಾರಗಳು ಯಾರಾದ್ರೂ ಹೇಳ್ತೀರಾ? ಕಾರಣೋದಕಶಾಹಿ ವಿಷ್ಣು, ಬರ್ಲಿ. ಗರ್ಭೋದಕಶಾಹಿ ವಿಷ್ಣು ಹಾಗೂ ಕ್ಷೀರೋದಕಶಾಹಿ ವಿಷ್ಣು. ವೆರಿ ಗುಡ್. ಸೊ ಭಗವಂತನ ಅವತಾರಗಳು ಅಪಾರವಾಗಿರುವಂಥದ್ದು. ಆದರೆ ಆ ಒಂದು ಪುರುಷಾವತಾರಗಳಲ್ಲಿ 3 ಮುಖ್ಯವಾಗಿರುವಂಥದ್ದು: ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು. ಮತ್ತೆ ಅದರಲ್ಲೇ ಈ ಮತ್ಸ್ಯಾವತಾರವು ಅಂಶಾವತಾರವಾಗಿ ಬರುವಂಥದ್ದು. ಇನ್ನು ನೆಕ್ಸ್ಟ್ ಗುಣಾತ್ಮಕವಾದಂತಹ ಅವತಾರಗಳು. ಸೊ ಗುಣಾತ್ಮಕ ಅವತಾರಗಳು ಅಂದಾಗ ಯಾವ ಒಂದು ಉದಾಹರಣೆಯನ್ನ ಕೊಡಬಹುದು? ಗುಣಗಳು ಅಂದಾಗ ಯಾವ ಗುಣಗಳು ಬರುತ್ತೆ ನಮ್ಗೆ ಭೌತಿಕವಾಗಿ? ಹೇಳಿ. ಸತ್ವಗುಣ, ರಜೋಗುಣ, ತಮೋಗುಣ. ಸೊ ರಜೋಗುಣ, ತಮೋಗುಣ, ಸತ್ವಗುಣಕ್ಕೆ ಯಾರು ರೆಪ್ರೆಸೆಂಟ್ ಮಾಡ್ತಾರೆ? ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ, ವಿಷ್ಣು, ಮಹೇಶ್ವರರು. ಸೊ ಬ್ರಹ್ಮ ರಜೋಗುಣಕ್ಕಾದ್ರೆ, ವಿಷ್ಣು ಸತ್ವಗುಣಕ್ಕೆ, ಶಿವ ತಮೋಗುಣಕ್ಕೆ. ಆದ್ರೆ ಅವರು ಆ ಗುಣಗಳಲ್ಲಿ ಇರೋದಿಲ್ಲ, ಅವರ ಆ ಗುಣಗಳ ಒಂದು ಪ್ರತಿನಿಧಿಯಾಗಿರುವಂಥವ್ರು. ಇನ್ನು ಶಕ್ತಿ ಆವೇಶ ಅವತಾರಗಳನ್ನ ಹೇಳ್ತಾ ಇದ್ದಾರೆ. ಶಕ್ತಿ ಆವೇಶ ಅವತಾರಗಳ ಯಾವ್ದಾದ್ರು ಉದಾಹರಣೆಯನ್ನ ಕೊಡಿ. ಪರಶುರಾಮ. ಮತ್ತೆ ವೇದವ್ಯಾಸರು, ನಾರದರು, ಇವರೆಲ್ಲರೂ ಶಕ್ತ್ಯಾವೇಶ ಅವತಾರದಲ್ಲೇ ಬಂದಿರುವಂಥವ್ರು. ಸೊ ಹೀಗೆ ಭಗವಂತನ ಅವತಾರಗಳ 3 ಬಗೆಯನ್ನ ಇಲ್ಲಿ ಹೇಳಿದ್ರು. ಇನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಶ್ಲೋಕ 67. ಬ್ರಹ್ಮ ವಿಷ್ಣು ಶಿವ ತೀನ ಗುಣಾವತಾರೆ ಗಣ ಶಕ್ತ್ಯಾವೇಶ ಸನಕಾದಿ ಪೃಥುವ್ಯಾಸ ಮುನಿ. ರಿಪೀಟ್ ಮಾಡಿ. ಬ್ರಹ್ಮ ವಿಷ್ಣು ಶಿವ ತೀನ ಗುಣಾವತಾರೆ ಗಣಿ. ಬ್ರಹ್ಮ ವಿಷ್ಣು ಶಿವ ತೀನ ಗುಣಾವತಾರೆ ಗಣಿ. ಶಕ್ತ್ಯಾವೇಶ ಸನಕಾದಿ ಪೃಥುವ್ಯಾಸ ಮುನಿ. ಇನ್ನೊಂದ್ಸರಿ. ಬ್ರಹ್ಮ ವಿಷ್ಣು ಶಿವ ತೀನ ಗುಣಾವತಾರೆ ಗಣಿ. ಶಕ್ತ್ಯಾವೇಶ ಸನಕಾದಿ ಪೃಥುವ್ಯಾಸ ಮುನಿ. रोहिणी एस भट्ट माताजी बोली. हरे कृष्ण माताजी. ब्रह्मा विष्णु शिव तीन गुणावतारे गणी शक्तावेश सनकादि मृत्यु व्यास मुनि. ಬ್ರಹ್ಮ ಬ್ರಹ್ಮ, ವಿಷ್ಣು ವಿಷ್ಣು, ಶಿವ ಶಿವ, ತಿನ ಈ 3 ಗುಣ ಅವತಾರೆ, ತ್ರಿಗುಣಗಳನ್ನು ನಿಯಂತ್ರಿಸುವ ಅವತಾರಗಳು. ಗಣಿ ಎಂದು ನಾನು ಎಣಿಸುವೆ. ಶಕ್ತಿ ಆವೇಶ ಶಕ್ತಿ ಅವತಾರಗಳು. ಸನಕಾದಿ 4 ಕುಮಾರರು. ಪೃಥುರಾಜ ರಾಜ, ವ್ಯಾಸ ಮುನಿ ವ್ಯಾಸದೇವ. ಅನುವಾದ ಬ್ರಹ್ಮ ವಿಷ್ಣು ಮತ್ತು ಶಿವ ಇವರು ಗುಣಾತ್ಮಕ ಅವತಾರಗಳು. ಸನಕಾದಿ ಕುಮಾರರು ಪೃಥು ಮಹಾರಾಜ ಮತ್ತು ಮುನಿವ್ಯಾಸ ವೇದಗಳ ಕರ್ತ ವ್ಯಾಸ ಮೊದಲಾದವರು ಶಕ್ತಿ ಅವತಾರಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಅದನ್ನ ಹಿಂದೆ ಶ್ಲೋಕದಲ್ಲೇ ಹೇಳ್ಬಿಟ್ಟೆ. ಆದ್ರೆ ಇಲ್ಲಿ ಬ್ರಹ್ಮ ವಿಷ್ಣು ಶಿವ 3 ಗುಣಗಳು ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣದ ಅವರು ಪ್ರತಿನಿಧಿಸ್ತಾರೆ. ಮತ್ತೆ ಶಕ್ತ್ಯಾವೇಶ ಅವತಾರಗಳಲ್ಲಿ ಸನಕ, ಸನಂದನ, ಸನತ್ ಕುಮಾರ, ಈ 4 ಕುಮಾರರು ಬರ್ತಾರೆ. ಮತ್ತೆ ಪೃಥು ಮಹಾರಾಜನ ವೇಣನ ಕಾಲದಲ್ಲಿ ಭಗವಂತ ಪೃಥು ಮಹಾರಾಜನಾಗಿ ಅವರು ಈ ಒಂದು ಅವತಾರವನ್ನ ತಳೀತಾರೆ. ಮತ್ತೆ ಮಹಾಮುನಿ ವೇದವ್ಯಾಸರು ಸಹ ಶಕ್ತ್ಯಾವೇಶ ಅವತಾರವೇ ಆಗಿರುವಂಥದ್ದು. ಸೊ ಹಾಗಾಗಿ ಇವೆಲ್ಲ ಶಕ್ತ್ಯಾವೇಶ ಅವತಾರಗಳಲ್ಲಿ ಇವರು ಬರ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನೂ ಅಪಾರವಾಗಿ ಇದ್ದಾರೆ, ಆದ್ರೆ ಇಲ್ಲಿ ಎಕ್ಸಾಂಪಲ್ ಇಷ್ಟು ಕೊಟ್ಟಿದ್ದಾರೆ. ಮುಂದೆ ನೋಡೋಣಂತೆ. ಶ್ಲೋಕ 68. ದುಯಿ ರೂಪೆ ಹಯ ಭಗವನ ನೇರ ಪ್ರಕಾಶ ಏಕೇತ ಪ್ರಕಾಶ ಹಯ ಆರೇತ ವಿಲಾಸ. ರಿಪೀಟ್ ಮಾಡಿ.
दुई रूपे हय भगवानेर प्रकाश ದುಯಿರೂಪೆ ಹಯ ಭಗವನಿರ ಪ್ರಕಾಶ एकेत प्रकाश हय अरेत विलास ಇನ್ನೊಂದ್ಸರಿ दुई रूपे हय भगवानेर प्रकाश ದುಯಿರೂಪೆ ಹಯ ಭಗವನಿರ ಪ್ರಕಾಶ एकेत प्रकाश हय अरेत विलास ಏಕೇತ ಪ್ರಕಾಶ ಹಯ ಹರೇತ ವಿಲಾಸ. ಓದಿ. ಹರೇ ಕೃಷ್ಣ. ಲಕ್ಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಮೊನ್ನೆ ಓದ್ಲಿಲ್ಲಲ್ಲ ನೀವು? ಓದಿ ಮಾತಾಜಿ. ನಾನು ಓದಿಲ್ಲ. ನಿಮ್ಗೆ ನೆಕ್ಸ್ಟ್ ಚಾನ್ಸ್. ಈಗ ನಾವು ಕೆಳಗೆ ಬರ್ತಾ ಇದ್ದೇವೆ. ಓದಿ ಮಾತಾಜಿ. ರತ್ನ ಮಾತಾಜಿ. दुई रूप्याय भगवानेर प्रकाश ಏತ ಪ್ರಕಾಶಾಯ ಅರೇತ ವಿಲಾಸ. ದುಯಿ ರೂಪೆ ಎರಡು ರೂಪಗಳಲ್ಲಿ ಆಯ ಇವೆ ಭಗವಾನೇರ ಭಗವಂತನ ಪ್ರಕಾಶ ಅಭಿವ್ಯಕ್ತಿಗಳು ಏಕೆ ಒಂದರಲ್ಲಿ ತಾ ಖಂಡಿತವಾಗಿ ಪ್ರಕಾಶ ಅಭಿವ್ಯಕ್ತಿಗಳು ಅಯ ಇದೆ ಅರೆ ಇನ್ನೊಂದರಲ್ಲಿ ತಾ ಖಂಡಿತವಾಗಿ ವಿಲಾಸ ಲೀಲ ವಿನೋದಗಳಲ್ಲಿ ತೊಡಗಿದ್ದಾನೆ. ಅನುವಾದ: ಪ್ರಕಾಶ ಮತ್ತು ವಿಲಾಸ ಎಂಬ ಎರಡು ರೂಪಗಳಲ್ಲಿ ಭಗವಂತನು ತನ್ನನ್ನು ಅಭಿವ್ಯಕ್ತಪಡಿಸಿಕೊಳ್ಳುತ್ತಾನೆ. ಭಾವಾರ್ಥ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನು ತನ್ನ ಸಕಾರ ರೂಪವನ್ನು ಎರಡು ಮೂಲಭೂತವಾದ ವರ್ಗಗಳಲ್ಲಿ ವಿಸ್ತರಿಸಿಕೊಳ್ಳುತ್ತಾನೆ. ಪ್ರಕಾಶ ರೂಪಗಳು ಶ್ರೀ ಕೃಷ್ಣನ ಲೀಲ ವಿನೋದಗಳಲ್ಲಿ ಪ್ರಕಟವಾಗುತ್ತವೆ. ಅವುಗಳ ಸ್ವರೂಪಗಳು ಅವನಂತೆಯೇ ಇರುತ್ತವೆ. ಶ್ರೀಕೃಷ್ಣನು ದ್ವಾರಕೆಯಲ್ಲಿ 16,000 ರಾಣಿಯರು ವಿವಾಹವಾದಾಗ 16,000 ವಿಸ್ತೃತ ಪ್ರಕಾಶ ರೂಪಗಳಲ್ಲಿ ಹಾಗೇ ಮಾಡಿದ. ಅಂತೆಯೇ ರಾಸಲೀಲೆಯಲ್ಲಿ ಅವನು ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀಯರ ಜೊತೆಯೂ ಒಂದೇ ಪ್ರಕಾಶ ರೂಪದಲ್ಲಿ ವಿಸ್ತರಿಸಿದ. ಭಗವಂತನು ತನ್ನ ವಿಲಾಸವೆಂಬ ವಿಸ್ತರಣೆಗಳಲ್ಲಿ ಪ್ರಕಟವಾದಾಗ ಮಾತ್ರ ಅವನ ದೈಹಿಕ ಆಕಾರಗಳು ಸ್ವಲ್ಪ ಬದಲಾಗಿರುತ್ತವೆ. ಬಲರಾಮನು ಕೃಷ್ಣನ ಮೊದಲ ವಿಲಾಸ ವಿಸ್ತರಣೆ. ಬಲರಾಮನಿಂದ ಚತುರ್ಭುಜ ನಾರಾಯಣ ರೂಪಗಳು ವಿಸ್ತರಣೆಗೊಂಡಿವೆ. ಶ್ರೀಕೃಷ್ಣ ಮತ್ತು ಬಲರಾಮನ ದೈಹಿಕ ರೂಪಗಳಲ್ಲಿ ಅಂತಹ ವ್ಯತ್ಯಾಸವೇನೂ ಇಲ್ಲ. ಅವರ ದೇಹಗಳ ಬಣ್ಣ ಬೇರೆ ಬೇರೆ ಅಷ್ಟೇ. ಅದೇ ರೀತಿ ವೈಕುಂಠದಲ್ಲಿರುವ ನಾರಾಯಣನಿಗೆ 4 ಕೈಗಳಿವೆ, ಆದರೆ ಕೃಷ್ಣನಿಗೆ 2 ಕೈಗಳು. ಅಂತಹ ದೈಹಿಕ ವ್ಯತ್ಯಾಸಗಳನ್ನು ಪ್ರಕಟಿಸುವ ಭಗವಂತನ ವಿಸ್ತರಣೆಗಳಿಗೆ ವಿಲಾಸ ವಿಗ್ರಹಗಳು ಎಂದು ಹೆಸರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇಲ್ಲಿ ಅರ್ಥ ಆಯ್ತು ಅನ್ಕೊಳ್ತೀನಿ. ಭಗವಂತನ ರೂಪಗಳಲ್ಲೂ ಸಹ 2 ವಿಧವಾಗಿರುವಂಥದ್ದು, ಪ್ರಕಾಶ ಮತ್ತೆ ವಿಲಾಸ ಅನ್ನೋ ರೂಪಗಳು ಇರುವಂಥದ್ದು. ಸೊ ಪ್ರಕಾಶ ರೂಪಗಳಲ್ಲಿ ಭಗವಂತ ತನ್ನನ್ನ ತಾನು ಸಾಕಾರ ರೂಪವಾಗಿಯೇ ಪ್ರಕಟಗೊಳ್ತಾನೆ, ಅಂದ್ರೆ ಶ್ಯಾಮಸುಂದರ ರೂಪದಲ್ಲಿ. ಸೊ ಅದನ್ನ ಎಲ್ಲಿ ನೋಡ್ತೀವಿ ನಾವು? ದ್ವಾರಕೆಯಲ್ಲಿ ಗೋಪಿಯರೊಂದಿಗೆ ನೋಡುವಂಥದ್ದು. ಅಂದ್ರೆ ರಾಸಲೀಲೆ ಮಾಡಿದಾಗ ಎಲ್ಲಾ ಗೋಪಿಯರೊಟ್ಟಿಗೂ ಕೃಷ್ಣ ಇರ್ತಾನೆ, ಅಂದ್ರೆ ತನ್ನನ್ನ ತಾನು ಅದೇ ರೀತಿಯಲ್ಲಿ ವಿಸ್ತರಿಸ್ಕೊಂಡಿರ್ತಾನೆ. ಸೊ ಹಾಗಾಗಿ ಅಲ್ಲಿ ಅದು ವಿಲಾಸವಾದಂತಹ ಒಂದು ರೂಪವಾಗಿರತ್ತೆ, ಪ್ರಕಾಶವಾದಂತಹ ರೂಪವಾಗಿರತ್ತೆ. ಆದ್ರೆ ವಿಲಾಸ ರೂಪ ಅನ್ನುವಂತಹ ರೂಪಗಳು ಹೇಗೆ ಅಂತಂದ್ರೆ, ಸ್ವಲ್ಪ ಅವನದೇ ರೂಪಗಳಾದ್ರೂ ಸಹ ಅದು ಸ್ವಲ್ಪ ಮಟ್ಟಿಗೆ ಬೇರೆ ಇರತ್ತೆ. ಹೇಗೆ ಅಂದಾಗ, ಈಗ ಬಲರಾಮ ಮತ್ತೆ ಕೃಷ್ಣನಿಗೆ ಬರೇ ಬಣ್ಣದಲ್ಲಿ ವ್ಯತ್ಯಾಸ, ಆದ್ರೆ ಇಬ್ರು ಒಂದೇ ರೀತಿಯಲ್ಲೇ ಇದ್ದಿದ್ದಂಥದ್ದು. ಮತ್ತೆ ಇನ್ನು ಹಾಗೆ ನೋಡ್ತಾ ಬಂದಾಗ ಚತುರ್ಭುಜ ನಾರಾಯಣ ರೂಪ, ಅಂದ್ರೆ ಅಲ್ಲಿ ಭುಜಗಳ ಒಂದು ವ್ಯತ್ಯಾಸವಾಗಿ ಬರತ್ತೆ. ಶ್ರೀಕೃಷ್ಣ ದ್ವಿಭುಜ ರೂಪ, ಆದ್ರೆ ನಾರಾಯಣ ಚತುರ್ಭುಜ ರೂಪ. ಹೀಗೆ ಸ್ವಲ್ಪ ವ್ಯತ್ಯಾಸ ಇರುವಂಥದ್ದು, ಅದಕ್ಕೆ ವಿಲಾಸ ರೂಪ ಅಂತ ಹೇಳುವಂಥದ್ದು. ಇದನ್ನ ನಾವು ವಿಗ್ರಹಗಳಲ್ಲೂ ಸಹ ನೋಡ್ತೀವಿ. ಹೇಗೆ ನಾರಾಯಣ ರೂಪ 4 ಕೈಗಳಿರುವಂಥದ್ದು, 4 ಭುಜಗಳಿರುವಂಥದ್ದು, ಮತ್ತೆ ಕೃಷ್ಣನ ರೂಪದಲ್ಲಿ 2 ಭುಜಗಳಿರುವಂಥದ್ದು. ಇದನ್ನ ನಾವು ವಿಗ್ರಹಗಳಲ್ಲೂ ನೋಡ್ತೀವಿ. ಸೊ ಹಾಗಾಗಿ ವಿಗ್ರಹಗಳು ಅಂತನೂ ಅದನ್ನ ಹೇಳುವಂಥದ್ದು. ಮುಂದೆ ಹೋಗೋಣಂತೆ. ಏಕೈ ವಿಗ್ರಹ ಯದಿ ಹಯ ಬಹುರೂಪ ಆಕಾರೇತ ಭೇದ ನಾಹಿ ಏಕೈ ಸ್ವರೂಪ ಮಹಿಷಿ ವಿವಾಹೆ ಯೈಛೆ
ಏಚೆ ಕೈಲ ರಸ ಇಹಕೆ ಕಹಿಯೇ ಕೃಷ್ಣೇರ ಮುಖ್ಯ ಪ್ರಕಾಶ. ರಿಪೀಟ್ ಮಾಡ್ಬೋದು. ಏಕೆ ಏಕ ಹಿ ವಿಗ್ರಹ ಯದಿ ಹಯ ಬಹುರೂಪ. ಏಕ ಹಿ ವಿಗ್ರಹ ಯದಿ ಹಯ ಬಹುರೂಪ. ಆಕಾರೇತ ಭೇದ ನಾಹಿ ಏಕ ಈ ಸ್ವರೂಪ. ಆಕಾರೇತ ಭೇದ ನಾಹಿ ಏಕ ಈ ಸ್ವರೂಪ. ಮಹಿಷಿ ವಿವಾಹೆ ಹೈಚೆ ಹೈಚೆ ಕೈಲ ರಾಸ. ಮಹಿಷಿ ವಿವಾಹೆ ಹೈಚೆ ಹೈಚೆ ಕೈಲ ರಾಸ. ಇಹಕೆ ಕಹಿಯೇ ಕೃಷ್ಣೇರ ಮುಖ್ಯ ಪ್ರಕಾಶ. ಇಹಕೆ ಕಹಿಯೇ ಕೃಷ್ಣೇರ ಮುಖ್ಯ ಪ್ರಕಾಶ. ಓದಿ. ರೇಖಾ ನಮ್ಗೆ ಹೇಳುದಿಲ್ಲ. ಮಾತಾಜಿ ನಿನ್ನೆ ಓದಿದ್ದೇನೆ ರೇಖಾ ಬಂಗೇರ ಮಾತಾಜಿ ನಿನ್ನೆ ಓದಿದ್ದೀರಿ ಓದಿದ್ದೇನೆ ಕಾಣ್ಬೇಕಲ್ಲ? ಓದಿದ್ದೇನೆ ಹೌದು ಓಕೆ, ಓದಿದ್ದೇನೆ. ಶಶಿಕಲಾ ಮಾತಾಜಿ ಓದಿ. ಶಶಿಕಲಾ ಮಾತಾಜಿ. ಓಕೆ, ಅವ್ರು ಇಲ್ಲದಿದ್ರೆ ಶ್ರುತಿ ಮಾತಾಜಿ. ಮಾತಾಜಿ ನಾನು ಓದ್ತೀನಿ ಮಾತಾಜಿ, ಸ್ವಲ್ಪ ಹರೇ ಆಚೆ ಕೃಷ್ಣ ಹೋಗ್ಬೇಕು. ಒಂದ್ ನಿಮಿಷ ಲೈನಲ್ಲಿ ಬರ್ತಾ ಇದ್ದೇನೆ ಮಾತಾಜಿ. ಏಕೈಹಿ ಒಂದೇ ವಿಗ್ರಹ ವ್ಯಕ್ತಿ ಯದಿ ಒಂದು ವೇಳೆ ಹಯ ಆದರೆ ಬಹುರೂಪ ಅನೇಕ ರೂಪಗಳು ಆಕಾರೆ ಆಕಾರದಲ್ಲಿ ಥ ಖಂಡಿತವಾಗಿ ಭೇದ ವ್ಯತ್ಯಾಸ ನಾಹಿ ಇಲ್ಲ ಏಕಾಹಿ ಒಂದು ಸ್ವರೂಪ ಸ್ವರೂಪ ಮಹಿಷಿ ದ್ವಾರಕೆಯ ರಾಣಿಯರೊಡನೆ ವಿವಾಹೆ ವಿವಾಹದಲ್ಲಿ ಯೈ ಛೇ ಅದೇ ರೀತಿ ತೈಲ ಅವನು ಮಾಡಿದ ರಾಸ ರಾಸ ನೃತ್ಯ ಇಹಾಕೆ ಈ ಕಹಿಯೇ ಹೇಳುವೆ ಕೃಷ್ಣನ ಮುಖ್ಯವಾದ ಪ್ರಕಾಶ ಪ್ರಕಟಿತ ರೂಪಗಳು. ಮಾತಾಜಿ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನು ಅನೇಕ ರೂಪಗಳಲ್ಲಿ ವಿಸ್ತರಿಸಿ ಪ್ರಕಟವಾಗುವುದನ್ನು ಪ್ರಕಟಿತ ರೂಪಗಳು ಪ್ರಕಾಶ ವಿಗ್ರಹಗಳು ಎಂದು ಕರೆಯುತ್ತಾರೆ. ಈ ಎಲ್ಲವೂ ತಮ್ಮ ಸ್ವರೂಪಗಳಲ್ಲಿ ಅಭಿನ್ನ. ಕೃಷ್ಣನು 16,000 ರಾಣಿಯರನ್ನು ವಿವಾಹವಾದಾಗ ಮಾಡಿದಂತೆ ಮತ್ತು ರಾಸನೃತ್ಯ ಮಾಡಿದಾಗ ಆದಂತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಮತ್ತೆ ಪ್ರಕಾಶ ವಿಗ್ರಹಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ತಾನು ಹೇಗಿರ್ತಾನೋ ಅದೇ ರೀತಿಯಲ್ಲಿ ಪ್ರಕಟಗೊಳ್ಳುವಂಥದ್ದು, ಶ್ಯಾಮಸುಂದರ ರೂಪದಲ್ಲೇ ಇರುವಂಥದ್ದು, ಆದ್ರೆ ವಿಸ್ತರಿಸುವಂಥದ್ದು. ಸೊ ಎಲ್ಲಿ ನಾವು ನೋಡ್ಬೋದು ಅಂತಂದಾಗ ಗೋಪಿಯರೊಂದಿಗೆ ಮತ್ತೆ ರಾಣಿ 16,000 ರಾಣಿಯರೊಂದಿಗೆ ನಾವು ನೋಡ್ಬೋದು. ಸೊ ಎಲ್ಲರೂ ಅಲ್ಲಿ ರಾಸನೃತ್ಯ ನಡಿಬೇಕಾದ್ರೆ ಎಲ್ಲ ಗೋಪಿಯರು ಕೃಷ್ಣ ನನ್ನ ಜೊತೆಯಲ್ಲೇ ಇದ್ದಾನೆ ಅಂತ ಎಲ್ಲರೂ ಭಾವಿಸ್ಕೊಂಡಿರ್ತಾರೆ. ಹಾಗಾಗಿ ನನ್ನ ಜೊತೆ ಮಾತ್ರ ಇದ್ದಾನೆ ಅಂತ ಭಾವಿಸ್ಕೊಂಡು ಅವರು ನೃತ್ಯವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ 16,000 ರಾಣಿಯರನ್ನ ವಿವಾಹವಾದಾಗ ಒಬ್ಬೊಬ್ಬರ ಮನೆಯಲ್ಲೂ ಸಹ ಕೃಷ್ಣ ಇರುವಂತದ್ದು, ಅದನ್ನು ಸಹ ನಾವು ನೋಡಿದೀವಿ ಹಿಂದೆ. ಭಗವದ್ಗೀತೆಯ ಒಂದು ತರಗತಿಯಲ್ಲೇ ನೋಡಿದೀವಿ. ರಾಣಿ ಕುಳ್ಳದಾಗಿದ್ರೆ ಭಗವಂತನು ಕುಳ್ಳಾಗಿರುವಂಥದ್ದು, ಆ ರಾಣಿ ದಪ್ಪ ಇದ್ರೆ ಭಗವಂತನು ಅವಳ ಒಂದು ಸೈಜ್ಗೆ ಆಗಿರುವಂಥದ್ದು. ಆದ್ರೆ ಮೂಲವಾಗಿ ಅವನು ಹೇಗೆ ಶ್ಯಾಮಸುಂದರ ರೂಪದಲ್ಲಿ ಇರ್ತಾನೋ ಅದೇ ರೀತಿಯಲ್ಲೇ ಇರುವಂಥದ್ದು. ಸೊ ಹಾಗಾಗಿ ಇದು ಪ್ರಕಾಶ ವಿಗ್ರಹಗಳು ಅಂತ ಅಂದ್ರೆ ಪ್ರಕಟಿತ ರೂಪಗಳು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೋಗೋಣಂತೆ. ಚಿತ್ರಂಬತೈತತ್ ಏಕೇನ ವಪುಷಾ ಯುಕ್ಪತ್ ಪೃಥಕ್ ಗೃಹೇಶು 2,800 ಸ್ತ್ರೀಯ ಏಕಾ ಉದಾವಹತ್. ಚಿತ್ರಂಬತೈತತ್ ಏಕೇನ ವಪುಷಾ ಯುಗಪತ್ ಪೃಥಕ್. ಓದ್ತೀರಾ? ಗೃಹೇಶು 2,800 ಸ್ತ್ರೀ ಸಹಸ್ರಂ ಸ್ತ್ರೀಯ ಏಕ ಉದಾವಹತ್. ನಾನು ಒಬ್ಬೊಬ್ರು ಒಂದೊಂದ್ ಸರ್ತಿ ಓದ್ಬೇಡಿ, ಒಟ್ಟಿಗೆ ಹೇಳಿ. ಚಿತ್ರಂಬತೈತತ್ ಏಕೇನ ವಪುಷಾ ಯುಗಪತ್ ಪೃಥಕ್. ಚಿತ್ರಂಬತೈತತ್ ಏಕೇನ ವಪುಷಾ ಯುಗಪತ್ ಪೃಥಕ್.
ಗೃಹೇಶು ದ್ವಿ ಅಷ್ಟಸಹಸ್ರಂ ಸ್ತ್ರೀಯ ಏಕಾವಹತ್. ಗೃಹೇಷು ದ್ವಿಅಷ್ಟಸಹಸ್ರಂ ಉಮಾ ಕುಲಕರ್ಣಿ ಮಾತಾಜಿ. ಓದಿ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚಿತ್ರಂ ಅದ್ಭುತ ಬತ ಏತತ್ ಈ ಏಕೇನ ಒಂದೇ ವಪುಷ ದೇಹದಿಂದ ಯುಗಪತ್ ಏಕಕಾಲದಲ್ಲಿ ಪೃಥಕ್ ಬೇರೆ ಬೇರೆ ಗೃಹೇಶು ಮನೆಗಳಲ್ಲಿ ದ್ವಿಅಷ್ಟಸಹಸ್ರಂ 16,000 ಸ್ತ್ರೀಯ ರಾಣಿಯರು ಏಕಃ ಒಬ್ಬನೇ ಕೃಷ್ಣನು ಉದಾವಹತ್ ವಿವಾಹವಾದದ್ದು. ಅನುವಾದ ಭಾವಾರ್ಥ ಪ್ರಪಾದನೆ ಪ್ರಪಾದಿದೆ. ಅದ್ವಿತೀಯನಾದ ಒಬ್ಬನೇ ಶ್ರೀಕೃಷ್ಣನು 16,000 ರಾಣಿಯರನ್ನು ಅವರವರ ಮನೆಯಲ್ಲಿ ವಿವಾಹವಾಗಲು 16,000 ರೂಪವಾಗಿ ವಿಸ್ತರಿಸಿದ್ದು ಅದ್ಭುತವೇ ಸರಿ. ಭಾವಾರ್ಥ ಈ ಶ್ಲೋಕ ಶ್ರೀಮದ್ ಭಾಗವತದ್ದು 10:69-22. ಹರೇ ಕೃಷ್ಣ. ಹರೇ ಕೃಷ್ಣ. 10ನೇ ಅಧ್ಯಾಯ 10ನೇ ಸ್ಕಂದ 69ನೇ ಅಧ್ಯಾಯ 2ನೇ ಶ್ಲೋಕ. ಸೊ ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದೇ ನಾನು ಆಗ್ಲೇ ಹೇಳ್ದಂಗೆ ಭಗವಂತ ಒಬ್ಬನೇ, ಆದ್ರೆ ಅವನ ವಿಸ್ತರಣೆಗಳನ್ನ ಹೇಗ್ ಮಾಡ್ತಾರೆ ರಾಣಿಯರೊಟ್ಟಿಗೆ ಅಂದಾಗ ಎಲ್ಲಾ ರಾಣಿಯರ ಮನೆಯಲ್ಲೂ ಅವನು ಇರುವಂತದ್ದು, ಮತ್ತೆ ಆ ರಾಣಿಯರ ಒಂದು ಹೇಗೆ ಆಯಾ ರಾಣಿಯರಿಗೆ ಸರಿಯಾದಂತಹ ಒಂದು ಇದರಲ್ಲಿ ಅವನು ಇದ್ದಂಥದ್ದು. ಸೊ ಹಾಗಾಗಿ ಭಗವಂತನಿಗೆ ಒಬ್ಬನಿಗೆ ಇದು ಸಾಧ್ಯ, ಯಾರಿಗೂ ಇದು ಊಹಿಸಕ್ಕೂ ಸಹ ಸಾಧ್ಯ ಆಗಲ್ಲ ಅಲ್ವಾ. ಇದೆಲ್ಲ ಸುಮ್ನೆ ಕಟ್ಟುಕತೆ ಅಂತಾರೆ, ಇಲ್ದ್ರೆ ಅವರವರ ಒಂದು ಮಾತಿಗೆ ಮುಗಿನ ನೇರಕ್ಕೆ ಹೇಳುವಂಥದ್ದು. ಆದ್ರೆ ಇದು ಭಗವಂತನೊಬ್ಬನಿಗೆ ಸಾಧ್ಯ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಭಗವಂತ ಹೇಗೆ ತನ್ನ ಲೀಲಾ ಕಾರ್ಯಗಳನ್ನ ಮಾಡ್ತಾನೆ ಅನ್ನೋದನ್ನ ಇಂತಹ ಅತಿಮಾನುಷವಾದಂತಹ ಲೀಲೆಗಳಿಂದ ಮಾತ್ರನೇ ನಮಗೆ ತಿಳಿಯೋದಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಇದ್ರೆ ಭಗವಂತನ ಲೀಲೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ಈ ಒಂದು ಶ್ಲೋಕದಲ್ಲಿ ಹೇಗೆ ಅವನು ಆದ ಒಂದು ಸಂದರ್ಭವನ್ನ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಸೊ ಕೃಷ್ಣನು ನರಕಾಸುರನನ್ನು ಕೊಂದು ಏಕಾಂಗಿಯಾಗಿ ಅನೇಕ ವಧುಗಳನ್ನು ಮದುವೆಯಾದನೆಂದು ಕೇಳಿದ ನಾರದ ಮುನಿಗಳು ಈ ಪರಿಸ್ಥಿತಿಯಲ್ಲಿ ಭಗವಂತನನ್ನು ನೋಡಲು ಬಯಸಿದರು. ಅವರು ಯೋಚಿಸಿದರು, ಒಂದೇ ದೇಹದಲ್ಲಿ ಶ್ರೀಕೃಷ್ಣನು ಏಕಕಾಲದಲ್ಲಿ 16,000 ಮಹಿಳೆಯರನ್ನು ಪ್ರತಿಯೊಬ್ಬರನ್ನು ಪ್ರತ್ಯೇಕ ಅರಮನೆಯಲ್ಲಿ ಹೇಗೆ ವಿವಾಹವಾದನು ಎಂಬುದು ಅದ್ಭುತವಾಗಿದೆ. ಹೀಗೆ ದೇವತೆಗಳ ಋಷಿ ಉತ್ಸಾಹದಿಂದ ದ್ವಾರಕಕ್ಕೆ ಹೋದರು. ಸೊ ಈ ಒಂದು ಕಥೆಯನ್ನು ಸಹ ನಾವು ಕೇಳಿದ್ದೀವಿ. ನಾರದರಿಗೆ ಆಶ್ಚರ್ಯ ಆಗತ್ತೆ. ಹೇಗೆ ನೋಡಿ, ನಾರದರಿಗೆ ತ್ರಿಕಾಲ ಜ್ಞಾನಿಗಳು, ಭಗವಂತನನ್ನ ಅರ್ಥಂತವ್ರು. ನೋಡಿ, ಯಾರೂ ಸಹ ಭಗವಂತನನ್ನ ಅರಿಯೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಆದ್ರೆ ಅವರಿಗೆ ಆಶ್ಚರ್ಯವಾಗತ್ತೆ, ಹೇಗೆ ಇವರು ಇಷ್ಟು ರಾಣಿಯರನ್ನ ಮದ್ವೆ ಆದ್ರು, ಹೇಗೆ ಇವರು ರಾಣಿಯರನ್ನ ಕಾಪಾಡ್ತಾ ಇದ್ದಾರೆ, ಅದು ಒಬ್ಬೊಬ್ಬರಿಗೂ ಸಹ ಸಪರೇಟ್ ಆಗಿ ಒಂದು ಅರಮನೆಗಳನ್ನ ಕಟ್ಟಿ ಹೇಗೆ ಸಾಧ್ಯ ಅನ್ನೋದನ್ನ ಅವ್ರಿಗೆ ತುಂಬಾ ಕುತೂಹಲವಾಗಿ ಅವ್ರೇನ್ ಮಾಡ್ತಾರೆ, ಇಳಿದು ಬರ್ತಾರೆ ಭೂಲೋಕಕ್ಕೆ, ದ್ವಾರಕೆಗೆ ಬರ್ತಾರೆ ನೋಡೋದಿಕ್ಕೆ. ಆಗ ಅವರು ನೋಡ್ತಾ ಇರುವಂತದ್ದು ಏನು ಅಂತಂದ್ರೆ, ಅದರ ಒಂದು ಪೂರ್ಣವಾದಂತಹ ವರ್ಣನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ. ಹೇಗೆ ಆ ಒಂದು ದ್ವಾರಕಾ ನಗರ ಕೃಷ್ಣನ ವಿವಾಹ ಆದ್ಮೇಲೆ ಹೇಗೆ ಅದು ಕಂಗೊಳಿಸ್ತಾ ಇತ್ತು, ಎಷ್ಟು ಉಜ್ವಲವಾಗಿತ್ತು ಅನ್ನೋದನ್ನ ಇಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ನಗರವು ಉದ್ಯಾನವನಗಳು, ಸಂತೋಷದ ಉದ್ಯಾನವನಗಳ ಸುತ್ತಲೂ ಹಾರುವ ಪಕ್ಷಿಗಳು, ಜೇನುನೊಣಗಳ ಶಬ್ದಗಳಿಂದ ತುಂಬಿತ್ತು. ಆದರೆ ಸರೋವರಗಳು ಅರಳಿದ ಇಂದೀವರ, ಅಂಬೋಜ, ಕರಹ್ಲಾದ, ಕುಮುದ ಮತ್ತು ಕಮಲಗಳಿಂದ ತುಂಬಿ ಹಂಸಗಳು ಮತ್ತು ಬಾತುಕೋಳುಗಳಿಂದ ಪ್ರತಿಧ್ವನಿಸುತ್ತಿದ್ದವು. ದ್ವಾರಕ 9 ಲಕ್ಷ ರಾಜಮನೆತದ ಅರಮನೆಗಳನ್ನು ಹೊಂದಿತ್ತು. ಎಲ್ಲವನ್ನು ಸ್ಫಟಿಕ ಮತ್ತು ಬೆಳ್ಳಿಯಿಂದ ನಿರ್ಮಿಸಲಾಗಿತ್ತು ಮತ್ತು ಬೃಹತ್ ಪಚ್ಚೆಗಳಿಂದ ಭವ್ಯವಾಗಿ ಅಲಂಕೃತವಾಗಿತ್ತು. ಈ ಅರಮನೆಗಳ ಒಳಗೆ ಪೀಠೋಪಕರಣಗಳು ಚಿನ್ನ ಮತ್ತು ರತ್ನಗಳಿಂದ ಅಲಂಕರಿಸಲ್ಪಟ್ಟಿದ್ದವು. ಮತ್ತೆ ರಸ್ತೆಗಳು, ಛೇದಕಗಳು ಮತ್ತು ಮಾರುಕಟ್ಟೆಗಳು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಹೊಂದಿದ್ದು, ಮತ್ತೆ ಸಂಚಾರಕ್ಕೆ ಎಲ್ಲರೂ ಸಹ ಸಂಚಾರವನ್ನ ಸುಲಭವಾಗಿ ಸಾಗುವ ಹಾಗಿತ್ತು. ಅನೇಕ ಸಭೆಗಳು, ಮನೆಗಳು ಮತ್ತೆ
ಕಟ್ಟೆಗಳ ಆ ದೇವಾಲಯಗಳು ಆಕರ್ಷಕ ನಗರವು ಅಲಂಕರಿಸಿದ್ದವು. ರಸ್ತೆಗಳು, ಅಂಗಳಗಳು, ವಾಣಿಜ್ಯ ಬೀದಿಗಳು ಮತ್ತು ವಸತಿ ಒಳಾಂಗಣಗಳು ನೀರಿನಿಂದ ಚಿಮುಕಿಸಲ್ಪಟ್ಟಿದ್ದವು ಮತ್ತು ಧ್ವಜಸ್ತಂಭಗಳಿಂದ ಬೀಸುವ ಧ್ವಜಗಳಿಂದ ಅಲಂಕೃತವಾಗಿದ್ದು ಸೂರ್ಯನ ಶಾಖದಿಂದ ಮೊಬ್ಬಾಗಿದ್ದವು. ಸೊ ಅಷ್ಟು ಅದ್ವಿತೀಯವಾಗಿರುವಂತಹ ಒಂದು ದ್ವಾರಕೆ ನಿರ್ಮಾಣ ಆಗಿತ್ತು. ಹೇಗೆ ರಾತ್ರೋರಾತ್ರಿ ನಿರ್ಮಾಣವಾಗಿರುವಂಥದ್ದು ಅಲ್ವಾ. ಎಲ್ಲ ರಾಣಿಯರಿಗೂ ಒಂದೊಂದು ಅರಮನೆ, ಎಲ್ಲರಿಗೂ ಆ ಒಂದು ಸಕಲ ಸೌಲಭ್ಯಗಳನ್ನು ಮಾಡಿ ಆ ಒಂದು ಮದುವೆಯನ್ನ ಮಾಡ್ಕೊಂಡ. ಇದೆಲ್ಲ ಯಾರಿಗೆ ಸಾಧ್ಯ? ಇದನ್ನು ಊಹಿಸ್ಕೊಳ್ಳೋದಿಕ್ಕೂ ಸಾಧ್ಯ ಆಗಲ್ಲ. ಆದ್ರೆ ಭಗವಂತ ಅದನ್ನ ಮಾಡಿದ್ದ. ಮತ್ತೆ ಇದು ತುಂಬಾ ಅಂದ್ರೆ ಅದ್ಭುತವಾದಂತಹ ಒಂದು ಭಗವಂತನ ಒಂದು ಲೀಲೆ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದು. ಮುಂದೆ ಹೋಗೋಣಂತೆ. ಶ್ಲೋಕ 72. ರಾಸೋತ್ಸವ ಸಂಪ್ರವೃತ್ತೋ ಗೋಪಿ ಮಂಡಲ ಮಂಡಿತಃ ಯೋಗೇಶ್ವರೇಣ ಕೃಷ್ಣೇನ ತಾಸಾಂ ಮಧ್ಯೆ ದ್ವಯೋಃ. ರಿಪೀಟ್ ಮಾಡಿ. ರಾಸೋತ್ಸವ ಸಂಪ್ರವೃತ್ತೋ ಗೋಪಿ ಮಂಡಲ ಮಂಡಿತಃ ಇಲ್ಲಿ ಅರ್ಧ ಸ್ಕಿಪ್ ಮಾಡ್ತೀನಿ. ಯೋಗೇಶ್ವರೇಣ ಕೃಷ್ಣೇನ ತಾಸಾಂ ಮಧ್ಯೆ ದ್ವಯೋರ್ದ್ವಯೋಃ. ಶ್ರೀಮದ್ ಭಾಗವತದ್ದಿಗೆ ಅದು ಶ್ಲೋಕ. ಶ್ರೀಮದ್ ಭಾಗವತದ್. ರಾಸೋತ್ಸವ ಸಂಪ್ರವೃತ್ತೋ ಗೋಪಿ ಮಂಡಲ ಮಂಡಿತಃ ಯೋಗೇಶ್ವರೇಣ ಕೃಷ್ಣೇನ ತಾಸಾಂ ಮಧ್ಯೆ ದ್ವಯೋರ್ದ್ವಯೋಃ. ನೋಡಿ, ನಮ್ಗೆ ಇದೇ ಚೆನ್ನಾಗಿರುತ್ತೆ ಓದಕ್ಕೆ. ಓದಿ, ಅರ್ಥ ಓದಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ರಾಸ ಉತ್ಸವ ರಾಸ ನೃತ್ಯದ ಉತ್ಸವವು ಪ್ರವೃತ್ತ ಶುರು ಆಗಿತ್ತು. ಗೋಪಿ ಮಂಡಲ ಗೋಪಿಯರ ತಂಡದಿಂದ ಮಂಡಿತ ಅಲಂಕೃತವಾದ ಯೋಗ ಈಶ್ವರೇಣ ಯೋಗ ಸಿದ್ಧಿಗಳ ಒಡೆಯನಾದ ಕೃಷ್ಣನಿಂದ ತಾಸಂ ಅವರು ಮಧ್ಯದಲ್ಲಿ ದ್ವಯೋ ಇಬ್ಬಿಬ್ಬರು. ಅನುವಾದ. ಶ್ರೀಲ ಗೋಪಾಲರಿಗೆ ಜಯವಾಗಲಿ. ಶ್ರೀಕೃಷ್ಣನು ಗೋಪಿಕಾ ಸ್ತ್ರೀಯರೊಡನೆ ರಾಸನೃತ್ಯ ಮಾಡಲಾರಂಭಿಸಿದಾಗ ಆ ಯೋಗೀಶ್ವರನು ಇಬ್ಬಿಬ್ಬರು ಗೋಪಿಯರು ನಡುವೆಯೂ ತನ್ನನ್ನು ಇರಿಸಿಕೊಂಡಿದ್ದ. ಭಾವಾರ್ಥ. ಈ ಶ್ಲೋಕದಲ್ಲಿ ಶ್ರೀಮದ್ ಭಾಗವತದಿಂದ 10.33.3 ತೆಗೆದುಕೊಳ್ಳಲಾಗಿದೆ. 10ನೇ ಸ್ಕಂದ 33ನೇ ಅಧ್ಯಾಯ 3ನೇ ಶ್ಲೋಕ. ಹರೇ ಕೃಷ್ಣ. ಸೊ ಇಲ್ಲಿ ರಾಸ ನೃತ್ಯದ ಒಂದು ಸಂದರ್ಭದ ಬಗ್ಗೆ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಗೆ ತನ್ನನ್ನ ತಾನು ವಿಸ್ತರಿಸಿಕೊಂಡಿದ್ದ. ಹಿಂದಿನ ಶ್ಲೋಕದಲ್ಲಿ ರಾಣಿಯರ ಜೊತೆ ಹೇಗೆ ವಿಸ್ತರಿಸಿಕೊಂಡಿದ್ದ ಅಂತ ಹೇಳಿದ್ರು. ಈಗ ಗೋಪಿಯರೊಂದಿಗೆ. ಸೊ ಗೋಪಿಯರೊಂದಿಗೆ ಅವನು ನೃತ್ಯವನ್ನ ಮಾಡ್ಬೇಕಾದ್ರೆ, ರಾಸ ನೃತ್ಯವನ್ನ ಮಾಡ್ಬೇಕಾದ್ರೆ, ಈಗ ಯಾವುದೇ ಒಂದು ನೃತ್ಯ, ಈಗ ನಾವು ಕೋಲಾಟವನ್ನ ತಗೊಳ್ಳಿ, ಎಲ್ಲರೂ ಜಾಸ್ತಿ ಜನ ಇದ್ದಾಗ ಏನ್ ಮಾಡ್ತಾರೆ, ಗುಂಡಿಗೆ ರೌಂಡ್ ಆಗಿ ಫಾರ್ಮೇಶನ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ರಾಸ ನೃತ್ಯದಲ್ಲೂ ಅದೇ ರೀತಿಯಲ್ಲಿ ಇರ್ತಾರೆ. ಮತ್ತೆ ಒಬ್ಬೊಬ್ಬ ಗೋಪಿಯರೊಂದಿಗೂ ಸಹ ಭಗವಂತ ತನ್ನನ್ನ ತಾನು ವಿಸ್ತರಿಸ್ಕೊಂಡಿರ್ತಾನೆ. ಸೊ ಇದನ್ನ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಸೊ ಒಬ್ಬೊಬ್ಬ ಅಂದ್ರೆ ಗೋಪಿಯರೊಂದಿಗೆ ಅವರು ನೃತ್ಯ ಮಾಡ್ಬೇಕಾದ್ರೆ ಎಲ್ಲರೂ ನನ್ನ ಜೊತೆಗೆ ಕೃಷ್ಣ ಇದ್ದಾನೆ ಅಂತ ಅನ್ಕೊಳ್ತಾ ಇರ್ತಾರೆ. ಬಟ್ ಅವರಿಗೆ ಗೊತ್ತಿಲ್ಲ, ಎಲ್ಲರೊಟ್ಟಿಗೂ ಸಹ ಭಗವಂತ ಅಲ್ಲಿ ನೃತ್ಯವನ್ನ ಮಾಡ್ತಾ ಇರ್ತಾನೆ. ಅಂತಹ ಒಂದು ನೃತ್ಯವನ್ನ ನೋಡೋದಿಕ್ಕೆ ದೇವತೆಗಳು ತಮ್ಮ ಒಂದು ಪರಿವಾರ ಅಂದ್ರೆ ದಂಪತಿಗಳ ಸಮೇತವಾಗಿ ಬರ್ತಾರಂತೆ. ಬಂದು ಅಲ್ಲಿ ಆ ಒಂದು ಪುಷ್ಪವೃಷ್ಟಿಯನ್ನ ಮಾಡ್ತಾರಂತೆ. ಅದು ತುಂಬಾ ಅಪರೂಪವಾದಂತಹ ಒಂದು ಲೀಲೆ ಆಗಿರುವಂಥದ್ದು. ಹಾಗಾಗಿ ಇದು ಭೌತಿಕವಾಗಿ ಹೇಳುವಂತಹ ಒಂದು ರಾಸ ನೃತ್ಯ ಅಲ್ಲ. ಹಾಗಾಗಿ ದೇವತೆಗಳಿಗೂ ಸಹ ಆ ಒಂದು ಸಂತೋಷದ ಒಂದು ಸಮಾರಂಭ ಅದು. ಹಾಗಾಗಿ ಅವರೂ ಬಂದು ಆ ಒಂದು ಇದರಲ್ಲಿ ಮೇಲಿಂದ ನೋಡಿ ಅದನ್ನ ಆನಂದವನ್ನ ಪಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಮುಂದೆ ಹೋಗೋಣಂತೆ.
प्रविष्टेन गृहीतानां कण्मे स्वनिकटं श्रियः यं मन्येरन्नभस्तावद्विमानशतसङ्गुलं दिवौकसां सदाराणाम् अत्योत्सुक्य भृतात्मनां ततो दन्दुभयो नेदुर्निपेतो पुष्पवृष्टयः. उदणन्ते प्रविष्टेन गृहीतानां कण्ठे स्वनिकटं श्रियः प्रविष्टेन गृहीतानां कण्ठे स्वनिकटं श्रियः यं मन्येर्नभस्तावद् मन्येरन्नभस्तावत् विमानशतसङ्गुलम् विमानशतसङ्गुलं दिवौकसां सदाराणां दिवौकसां अतो अत्योत्सुक्य भृतात्मनाम् अत्युत्सुकभृतात्मनां ततो दुन्दुभयो निपेतु पुष्पवृष्टयः. ಓದಿ सरस्वती माताजी ಓದಿ. ಸರಸ್ವತಿ ದಯಾನಂದ ದೇವಿದಾಸಿ. ಹರೇ ಕೃಷ್ಣ ಮಾತಾಜಿ, ನಾನು ಶ್ರವಣ ಮಾಡ್ತೀನಿ, ಸೇವಾದಲ್ಲಿದ್ದೀನಿ ಮಾತಾಜಿ. ನೆಕ್ಸ್ಟ್ ಯಾರು ಸ್ಟಾರ್ಟಿಂಗ್ ಇಂದ ಬರ್ಬೇಕು? ಅಂಬಿಕಾ ಮಾತಾಜಿ. ಮಾತಾಜಿ ನನ್ ಸಿಗ್ಲೇ ಇಲ್ಲ ಇವು ಸಾರಿ, ಯಾಕೋ ನನ್ಗೂ ಇರ್ಲಿಲ್ಲ ಆ ದಿವಸಕ್ಕೆ, ನೀವು ಇರ್ಲಿಲ್ಲದಿದ್ರೆ ನಿಮ್ಗೆ ಸಿಗುದಿಲ್ಲ ಮಾತಾಜಿ ಅಷ್ಟೇ. ಹೌದು ನೆಕ್ಸ್ಟ್ ಚಾನ್ಸ್ ಈಗ ಬರ್ತದೆ. ಅಂಬಿಕಾ ಮಾತಾಜಿ. ಶ್ಲೋಕ 73, 74. प्रविष्टेन गृहीतानां कष्णेष्वनिकटं स्त्रियः कण्ठे स्वनिकटं स्त्रियः यं मन्येरन्नभस्तावद्विमानशतसङ्कुलं दिवौकसां सदाराणाम् अत्योत्सुक्य भृतात्मनां ततो दुन्दुभयो नेदुर्निपेतुः पुष्पवृष्टयः. ಪ್ರವಿಷ್ಟೇನ ಪದಗಳ ಅರ್ಥ: ಪ್ರವಿಷ್ಟೇನ ಪ್ರವೇಶಿಸಿ, ಗೃಹೀತಾನಾಂ ಅಪ್ಪಿಕೊಂಡವರ, ಕಂಠದಲ್ಲಿ, ಸ್ವನಿಕಟಂ ತಮ್ಮ ಪಕ್ಕದಲ್ಲೇ, ಸ್ತ್ರೀಯ ಗೋಪಿಯರು, ಯಂ ಯಾರನ್ನು, ಮನ್ಯೇರನ್ ಭಾವಿಸುತ್ತಿದ್ದರು, ನಭಃ ಆಕಾಶ, ತಾವತ್ ಒಮ್ಮೆಗೆ, ವಿಮಾನ, ಶತ ನೂರಾರು ವಿಮಾನಗಳ, ಸಂಕುಲಂ ಗುಂಪು, ದಿವೌಕಸಾಂ ದೇವತೆಗಳ, ಧಾರಣಾಂ ತಮ್ಮ ಪತ್ನಿಯರೊಡನೆ, ಅತಿ ಔತ್ಸುಕ್ಯ ಅತ್ಯುತ್ಸಾಹದಿಂದ, ವೃತ ಆತ್ಮನಾಂ ಮನ ತುಂಬಿ, ಶತಃ ಅನಂತರ, ದುಂದುಭಯಃ ದುಂದುಭಿಗಳನ್ನು ನೇದುಹು ಬಾರಿಸಿದರು, ನಿಪೇತು ಪುಷ್ಪ ವೃಷ್ಟಯ ಹೂಮಳೆಗರೆದರು. ಅನುವಾದ ಭಾವಾರ್ಥ: ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಗೋಪಿಯರು ಮತ್ತು ಕೃಷ್ಣ ಹೀಗೆ ಕೂಡಿದಾಗ ಪ್ರತಿಯೊಬ್ಬ ಗೋಪಿಯು ಕೃಷ್ಣನು ತನ್ನನ್ನು ಮಾತ್ರ ಅಪ್ಪಿಕೊಳ್ಳುತ್ತಿದ್ದಾನೆಂದು ಭಾವಿಸಿದರು. ಭಗವಂತನ ಈ ಲೀಲಾ ವಿನೋದವನ್ನು ನೋಡಲು ಸ್ವರ್ಗದ ದೇವತೆಗಳು ತಮ್ಮ ಪತ್ನಿಯರೊಡನೆ ಕಾತರದಿಂದ ನೂರಾರು ವಿಮಾನಗಳಲ್ಲಿ ಆಕಾಶದಲ್ಲಿ ಸಂಚರಿಸಿದರು. ಅವರು ಪುಷ್ಪವೃಷ್ಟಿ ಮಾಡಿ
ನಗಾರಿಗಳನ್ನು ಬಾರಿಸಿದರು. ಭಾವಾರ್ಥ: ಈ ಶ್ಲೋಕಗಳನ್ನು ಶ್ರೀಮದ್ಭಾಗವತದಿಂದ 10.33.34 ಉದ್ಧರಿಸಲಾಗಿದೆ. ಮುಂದಕ್ಕೆ ಓದೋದಾ ಮಾತಾಜಿ? ಶ್ಲೋಕ 75. ಹರೇ ಇಲ್ಲ ಕೃಷ್ಣ ಮಾತಾಜಿ, ಸಾಕು ಸಾಕು. ಹರೇ ಕೃಷ್ಣ. ಒಂದ್ ನಿಮಿಷ. ಸೊ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ರಾಸ ನೃತ್ಯ ಅನ್ನುವಂಥದ್ದು ತುಂಬಾ ಅಲೌಕಿಕವಾಗಿರುವಂಥದ್ದು. ಇದು ಸಾಧಾರಣವಾದಂತಹ ಇಲ್ಲಿ ಧಾರ್ಮಿಕವಾಗಿ ನಡೆಯುವಂತಹ ನೃತ್ಯಗಳ ರೀತಿಯಲ್ಲಿ ಅಲ್ಲ. ಮತ್ತೆ ಇದನ್ನ ಯಾವುದೇ ರೀತಿಯಾದಂತಹ ತಪ್ಪನ್ನು ಸಹ ಇಲ್ಲಿ ಭಾವಿಸಬಾರ್ದು. ಯಾಕೆ ಅಂತಂದ್ರೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ನಡೆಯುವಂತಹ ಪ್ರಣಯ ವಿಕೃತವಾದಂತಹ ಒಂದು ನೃತ್ಯಗಳೇನಿರುತ್ತೋ ಅದಕ್ಕೆ ಏನು ಹೋಲಿಕೆಯೇ ಇಲ್ಲದೆ ಇರುವಂತಹ ರಾಸ ನೃತ್ಯ. ಸೊ ಹಾಗಾಗಿ ಅದನ್ನ ನೋಡೋಕೆ ಬಂದಂತಹ ದೇವಾನುದೇವತೆಗಳು ಸಂತೋಷದಿಂದ ನಗಾರಿಗಳನ್ನ ಬಾರಿಸ್ತಾರೆ. ಮತ್ತೆ ಆನಂದದಿಂದ ಅವರು ಭಗವಂತನ ಸ್ತುತಿಯನ್ನು ಸಹ ಮಾಡುವಂಥದ್ದು. ಸೊ ಹಾಗಾಗಿ ಇದು ಯಾವುದೇ ರೀತಿಯಾದಂತಹ ಭೌತಿಕವಾದಂತಹ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ಸಾಮಾನ್ಯವಾದಂತಹ ಭಕ್ತನಿಗೂ ಅರ್ಥ ಆಗದೆ ಇರುವಂತಹದ್ದು ಈ ಒಂದು ರಾಸ ನೃತ್ಯ. ಸೊ ಹಾಗಾಗಿ ಶ್ರೀಮದ್ ಭಾಗವತವನ್ನ ಓದ್ಬೇಕಾದ್ರೆ ಮೊದಲನೇ ಒಂದು ಕ್ಯಾಂಟೋ ಇಂದ ಅದಕ್ಕೆ ಓದೋಕೆ ಹೇಳ್ತಾರೆ. ಯಾಕೆ ಅಂತಂದ್ರೆ ರಾಸ ನೃತ್ಯದ ಬಗ್ಗೆ ಅಂದ್ರೆ 10ನೇ ಕ್ಯಾಂಟೋದಲ್ಲಿ ಇರುವಂತದ್ದು, ಅಂದ್ರೆ 10ನೇ ಸ್ಕಂದದಲ್ಲಿ ಇರುವಂತದ್ದು. ಯಾವಾಗ 10ನೇ ಸ್ಕಂದಕ್ಕೆ ಡೈರೆಕ್ಟ್ ಆಗಿ ಜಂಪ್ ಆದಾಗ ಅಲ್ಲಿ ಬರೇ ಆ ಒಂದು ಕೃಷ್ಣನ ಲೀಲೆಗಳ ಬಗ್ಗೆ ತಿಳಿತಾ ಹೋಗುತ್ತೆ. ಆದ್ರೆ ಅದು ಲೌಕಿಕವಾಗಿ ತಿಳಿಯುವಂಥದ್ದು. ಆದ್ರೆ ಯಾವಾಗ ನಾವು ಮೊದಲಿಂದ ಓದಿದಾಗ ಅದು ಅಲೌಕಿಕವಾಗಿರುವಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಅದರಲ್ಲೂ ಸಹ ಗುರುಗಳ ಮಾರ್ಗದರ್ಶನದಿಂದ ಮಾತ್ರ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಹೀಗೆ ಭಗವಂತನ ಒಂದು ಲೀಲಾ ಕಾರ್ಯಗಳು ಹೇಗಿರತ್ತೆ ಅನ್ನೋದನ್ನ ನಾವಿಲ್ಲಿ ಅವನ ಒಂದು ಏನು ಪ್ರಕಾಶ ವಿಗ್ರಹಗಳು, ಪ್ರಕಟಿತ ವಿಗ್ರಹಗಳು, ಮತ್ತೆ ಈ ಒಂದು ರೂಪಗಳು, ಇದರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ಮುಂದೆ ಏನ್ ಹೇಳ್ತಾರೆ ನೋಡೋಣಂತೆ. ಶ್ಲೋಕ 75. ಅನೇಕತ್ರ ಪ್ರಕಟತಾ ರೂಪಸ್ಯೈಕಸ್ಯ ಏಕದಾ ಸರ್ವತಾ ತತ್ಸ್ವರೂಪೈವ ಸಪ್ರಕಾಶ ಇತಿರ್ಯತೆ. ರಿಪೀಟ್ ಮಾಡಿ. ಅನೇಕತ್ರ ಪ್ರಕಟತಾ ರೂಪಸ್ಯೈಕಸ್ಯ ಏಕದಾ ಸರ್ವತಾ ತತ್ಸ್ವರೂಪೈವ ಸಪ್ರಕಾಶ ಇತಿರ್ಯತೆ. ಅನೇಕತ್ರ ಪ್ರಕಟತಾ ರೂಪಸ್ಯೈಕಸ್ಯ ಏಕದಾ ಸರ್ವತಾ ತತ್ಸ್ವರೂಪೈವ ಸಪ್ರಕಾಶ ಇತಿರ್ಯತೆ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ ಯಶೋಧ ಅಂತ ಮಾತಾಜಿ, ಅಂದ್ ಬರ್ಲೇ ಇಲ್ಲ ಮಾತಾಜಿ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ ಇದ್ದಾರೆ ಅದ್ರಲ್ಲಿ. ಮಾತಾಜಿ ಕ್ಲಾಸ್ ಇದೆ, ಮಾತಾಜಿ ಭರತನಾಟ್ಯ ಕ್ಲಾಸ್ ಇದೆ ಮಕ್ಕಳಿಗೆ. ಓಕೆ. ಬಿ ಮಲ್ಲಜಮ್ಮ ಬಿ ಮಲ್ಲಜಮ್ಮ ಮಾತಾಜಿ. ಅವರು ಇಲ್ಲವಾ? ಯಶೋಧ ಮಾತಾಜಿ ಓದಿ. B105. ಶ್ಲೋಕ 75. ಅನೇಕತ್ವ ಪ್ರಕಟ ರೂಪಸೈಕಸ್ಯ ಕಸ್ಯ ಏಕದಾ ಸರ್ವರ್ಥ ತತ್ ಸ್ವರೂಪೈವ ಸಾ ಪ್ರಕಾಶ ಇತಿರ್ಯತೆ. ಅನೇಕತ್ವ ಅನೇಕ ಕಡೆ, ಪ್ರಕಟವಾದ, ರೂಪಸ್ಯ ರೂಪದ, ಏಕಸ್ಯ ಒಂದರ, ಯಾವುದು, ಏಕದ ಒಮ್ಮೆ, ಸರ್ವರ್ಥ ಎಲ್ಲ ರೀತಿಯಲ್ಲೂ, ತತ್ ಅವನ, ಸ್ವರೂಪ ಸ್ವಂತ ರೂಪ, ಏವ ಖಂಡಿತವಾಗಿ, ಸಹ ಪ್ರಕಾಶಃ ಪ್ರಕಟ ರೂಪ, ಇತಿ ಹೀಗೆ, ಈಯತೆ
ಹೇಳಲಾಗಿದೆ. ಅನುವಾದ: ನಾನಾ ರೂಪಗಳೆಲ್ಲವೂ ಸ್ವರೂಪಗಳಲ್ಲಿ ಒಂದೇ ಆಗಿದ್ದು ಏಕಕಾಲದಲ್ಲಿ ಪ್ರದರ್ಶಿತವಾದರೆ ಅಂಥ ರೂಪಗಳನ್ನು ಭಗವಂತನ ಪ್ರಕಾಶ ವಿಗ್ರಹಗಳೆಂದು ಕರೆಯುತ್ತಾರೆ. ಭಾವಾರ್ಥ: ಇದು ಶ್ರೀಲ ರೂಪ ಗೋಸ್ವಾಮಿಯವರ ಲಘು ಭಾಗವತಾಮೃತದ 1.21 ಉದ್ಧರಣ. ಹರೇ ಕೃಷ್ಣ. ಸೊ ಈ ಪ್ರಕಾಶ ವಿಗ್ರಹಗಳು ಅಂದ್ರೆ ಏನು ಅಥವಾ ರೂಪಗಳು ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಭಾಗವತಾಮೃತದಿಂದ ಒಂದು ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಸೊ ನಾನಾ ಸ್ವರೂಪಗಳಲ್ಲಿ ಒಂದೇ ಆಗಿದ್ದು ಏಕಕಾಲದಲ್ಲಿ ಪ್ರದರ್ಶಿತವಾಗುವಂಥದ್ದು. ಸೊ ಇದನ್ನ ಪ್ರಕಾಶ ವಿಗ್ರಹಗಳು ಅಂತ ಹೇಳುವಂಥದ್ದು. ಈಗ ನಾವು ಇದರ ಒಂದು ಉದಾಹರಣೆಗಳನ್ನ ನಾವು ನೋಡಿದ್ವಿ. ಗೋಪಿಯರೊಡನೆ ಮತ್ತೆ ರಾಣಿಯರೊಡನೆ ಇದ್ದಂತಹ ಕೃಷ್ಣನ ಒಂದು ರೂಪ ಏನು ಅಂತಂದ್ರೆ ಪ್ರಕಾಶ ವಿಗ್ರಹ ರೂಪಗಳಾಗಿರುವಂಥದ್ದು. ಸೊ ಶ್ಲೋಕ 76. ಏಕಹಿ ವಿಗ್ರಹಿಂತು ಆಕಾರೇ ಹಯ ಅನಾ. ಏಕಹಿ ವಿಗ್ರಹ ಕಿಂತು ಆಕಾರೇ ಹಯನ ಅನೇಕ ಪ್ರಕಾಶ ಹಯ ವಿಲಾಸ ತರ ನಾಮ. ರಿಪೀಟ್ ಮಾಡಿ. ಏಕಹಿ ವಿಗ್ರಹ ಕಿಂತು ಆಕಾರೇ ಹಯ ಆನಾ. ಏಕಾಹಿ ವಿಗ್ರಹ ಆಕಾರೇ ಅನೇಕ ಪ್ರಕಾಶ ಹಯ ವಿಲಾಸ ತರ ನಾಮ. ಅನೇಕ ಪ್ರಕಾಶ ಹಯ ವಿಲಾಸ ತರ ನಾಮ. ಏಕ ವಿಗ್ರಹ ಕಿಂತು ಆಕಾರೇ ಹಯ ಆನಾ. ಏಕಾಹಿ ವಿಗ್ರಹ ಕಿಂತು ಆಕಾರೇ ಹಯ ಆನಾ. ಅನೇಕ ಪ್ರಕಾಶ ಹಯ ವಿಲಾಸ ತರ ನಾಮ. ಅನೇಕ ಪ್ರಕಾಶ ಹಯ ವಿಲಾಸ ತರ ನಾಮ. ಈಗ ಭವ್ಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 76. ಏಕೈ ವಿಗ್ರಹ ಕಿಂತು ಆಕಾರೇ ಹಯಾನ ಅನೇಕ ಪ್ರಕಾಶ ಹಯ ವಿಲಾಸ ತಾರ ನಾಮ. ಏಕೈ ಒಂದು, ವಿಗ್ರಹ ರೂಪ, ಕಿಂತು ಆದರೆ, ಆಕಾರೇ ಆಕಾರದಲ್ಲಿ, ಹಯ ಇದೆ, ಆನ ಬೇರೆ, ಅನೇಕ ಅನೇಕ ಪ್ರಕಾಶ ಅಭಿವ್ಯಕ್ತಿಗಳು, ಹಯ ಕಾಣಿಸುತ್ತವೆ, ವಿಲಾಸ ಲೀಲರೂಪ, ತಾರ ನಾಮ ಹೆಸರು. ಅನುವಾದ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಾನಾ ರೂಪಗಳು ತುಸು ಬೇರೆ ಬೇರೆ, ಆದರೆ ಅವನ್ನು ವಿಲಾಸ ವಿಗ್ರಹಗಳೆಂದು ಕರೆಯುತ್ತಾರೆ. ಅದೇ ಹಿಂದೆ ಹೇಳ್ದಂಗೆ ವಿಗ್ರಹಗಳು ಅಂತಂದ್ರೆ ಸ್ವಲ್ಪ ವ್ಯತ್ಯಾಸ ಇರತ್ತೆ. ಭಗವಂತನ ಒಂದು ವಿಸ್ತರಣೆಯ ರೂಪಗಳು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು. ಅದನ್ನ ಇಲ್ಲಿ ವಿಲಾಸ ರೂಪಗಳು, ವಿಲಾಸ ವಿಗ್ರಹಗಳು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಮತ್ತೆ ವಿಲಾಸ ವಿಗ್ರಹಗಳು ಅನ್ನೋದನ್ನ ಮತ್ತೆ ಇಲ್ಲಿ ಲಘು ಭಾಗವತಾಮೃತದಿಂದ ಅದರ ಒಂದು ಪ್ರಮಾಣವನ್ನ ಕೊಡ್ತಾರೆ. ಶ್ಲೋಕ 77. ಸ್ವರೂಪಂ ಅನ್ಯಾಕಾರಂ ಯತ್ ತಸ್ಯ ಭಾತಿ ವಿಲಾಸತಃ ಪ್ರಾಯೇಣಾತ್ಮ ಸಮಂ ಶಕ್ತ್ಯಾ ಸ ವಿಲಾಸೋ ನಿಗದ್ಯತೆ. ಇದೇನು ಸಂಸ್ಕೃತನ? ಓದಿ. ಸ್ವರೂಪಂ ಪ್ರಾಯೇಣಾತ್ಮ ಸಮಂ ಶಕ್ತ್ಯಾ ಸ ವಿಲಾಸೋ ನೋಡಿ, ಫಸ್ಟ್ ಒಮ್ಮೆ ಮಾತಾಜಿ ಹೇಳ್ತಾರೆ ಒಂದು ಲೈನ್, ಅದರ ನಂತರ ನಾವೆಲ್ಲರೂ ರಿಪೀಟ್ ಮಾಡೋಣ. ಹೇಳಿ. ಸ್ವರೂಪಂ ಅನ್ಯಾಕಾರಂ ಯತ್ ತಸ್ಯ ಭಾತಿ ವಿಲಾಸತಃ ಪ್ರಾಯೇಣಾತ್ಮ ಸಮಂ ಶಕ್ತ್ಯಾ ಸ ವಿಲಾಸೋ ನಿಗದ್ಯತೆ. ಓದಿ. ಸ್ವರೂಪಂ ಭಗವಂತನು ತನ್ನ ರೂಪವನ್ನು ಅನ್ಯ ಬೇರೆ. ಮಾತಾಜಿ ನಿಮ್ಮದು ಆಯ್ತಲ್ಲ, ಒಂದು ಚಾನ್ಸ್ ಬೇರೆಯವರಿಗೆ ಸಹ ಕೊಡೋಣ ಮಾತಾಜಿ. ಆಯ್ತು ಮಲ್ಲಜಮ್ಮ ಆಯ್ತು. ಗಾಯತ್ರಿ ಆರ್ ಮಾತಾಜಿ ಓದಿ. ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಶ್ಲೋಕ 77. ಸ್ವರೂಪಂ ಅನ್ಯಾಕಾರಂ ಯತ್ತಸ್ಯ ಭಾತಿ ವಿಲಾಸತಃ ಪ್ರಾಯೇಣಾತ್ಮ ಸಮಂ ಸತ್ಯ ಸ ವಿಲಾಸ ನಿರ್ಗದ್ಯತೆ. ಸ್ವರೂಪಂ ಭಗವಂತನು ತನ್ನ ರೂಪವನ್ನು, ಅನ್ಯ ಬೇರೆ, ಆಕಾರಂ ದೇಹದ ಆಕಾರಗಳನ್ನು, ಯತ್ಯಾವ ತಸ್ಯ ಅವನ, ಭಾತಿ ಕಾಣುತ್ತದೆ, ವಿಲಾಸತಃ ನಿರ್ದಿಷ್ಟ ಲೀಲ ವಿನೋದಗಳಿಂದ, ಪ್ರಾಯೇಣ ಬಹುಶಃ, ಆತ್ಮ ಸದೃಶವಾದ, ಶಕ್ತಿಯ ಶಕ್ತಿಯಿಂದ, ಸ ಆ ವಿಲಾಸ ಲೀಲ ರೂಪವೆಂದು ನಿಗದ್ಯತೆ ಕರೆಯಲಾಗುವುದು. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನು ಅಚಿಂತ್ಯವಾದ ತನ್ನ ಶಕ್ತಿಯಿಂದ ನಾನಾ ರೂಪಗಳನ್ನು ಪ್ರದರ್ಶಿಸಿದರೆ ಅಂಥ ರೂಪಗಳನ್ನು ವಿಲಾಸ ವಿಗ್ರಹಗಳೆಂದು ಕರೆಯುತ್ತಾರೆ. ಭಾವಾರ್ಥ: ಇದು ಲಘು ಭಾಗವತಾಮೃತದ 1.15 ಇನ್ನೊಂದು ಉದ್ಧರಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಭಗವಂತನ ನಾನಾ ರೂಪಗಳನ್ನ ಹೇಗೆ ಪ್ರಕಟಿಸ್ತಿರ್ತಾನೆ ಅಂದ್ರೆ ಆ ಒಂದು ರೂಪಗಳಲ್ಲಿ ಸ್ವಲ್ಪ ಅಲ್ಪ ವ್ಯತ್ಯಾಸ ಇರುವಂತದ್ದು. ಆಗ್ಲೇ ನಾವು ಅದನ್ನ ನೋಡಿದ್ವಿ. ಬಲರಾಮ, ನಾರಾಯಣ, ಇಲ್ಲಿ ವ್ಯತ್ಯಾಸವನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಬಲರಾಮ ಕೃಷ್ಣನಲ್ಲಿ ಆ ಒಂದು ಬಣ್ಣದ ವ್ಯತ್ಯಾಸ ಇದೆ, ನಾರಾಯಣ ಮತ್ತೆ ಕೃಷ್ಣನಲ್ಲಿ ಭುಜಗಳ ವ್ಯತ್ಯಾಸ ಇದೆ. ಸೊ ಹೀಗೆ ಪ್ರದರ್ಶನೆ ಮಾಡುವಂಥದ್ದು ಅದು ವಿಲಾಸ ವಿಗ್ರಹಗಳಾಗಿರತ್ತೆ. ಮಾತಾಜಿ ಇನ್ನೊಂದು ಶ್ಲೋಕ ಮಾಡಿದ್ರೆ ಈ ಒಂದು ವಿಗ್ರಹ ಮತ್ತೆ ರೂಪಗಳ ಮುಗಿಯತ್ತೆ ಮಾತಾಜಿ, ಅದನ್ನ ಮುಗಿಸೋಣಂತೆ. ಆಗ್ಬಹುದು ತಾನೇ ಎಲ್ಲರಿಗೂ? ಆಯ್ತು ಮಾತಾಜಿ, ಆಯ್ತು ಮಾತಾಜಿ. ಏಚೆ ಬಲದೇವ ಪರವ್ಯೋಮೇ ನಾರಾಯಣ, ಏಚೆ ವ್ಯಾಸದೇವ ಪ್ರದ್ಯುಮ್ನಾದಿ ಕರ್ಷಣ. ಓದಿ, ರಿಪೀಟ್ ಮಾಡಿ. ಏಚೆ ಬಲದೇವ ಪರವ್ಯೋಮೇ ನಾರಾಯಣ, ಏಚೆ ವಾಸುದೇವ ಪ್ರದ್ಯುಮ್ನಾದಿ ಸಂಕರ್ಷಣ. ಓದಿ. ಗೀತಾ ಆರ್ಕೋಡಿಕಲ್ ಮಾತಾಜಿ ಓದಿ. ಗೀತಾ ಆರ್ಕೋಡಿಕಲ್. ಏಚೆ ಹೇಗೆ, ಬಲದೇವ ಪೂರ್ವವ್ಯೋಮೆ ಆಧ್ಯಾತ್ಮಿಕ ಆಕಾಶದಲ್ಲಿ, ನಾರಾಯಣ ಏಚೆ ಹೇಗೆ, ವಾಸುದೇವ ಪ್ರದ್ಯುಮ್ನ ಆದಿ ಪ್ರದ್ಯುಮ್ನರೇ ಮೊದಲಾದ, ಸಂಕರ್ಷಣ ಅನುವಾದ. ವಿಲಾಸ ವಿಗ್ರಹಗಳ ನಿದರ್ಶನಗಳೆಂದರೆ ಬಲದೇವ, ವೈಕುಂಠ ಧಾಮದ ನಾರಾಯಣ ಮತ್ತು ಚತುರ್ವ್ಯೂಹಗಳಾದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ಮೇಲೆ ಮಾಡಿ. ಹರೇ ಕೃಷ್ಣ. ಸೊ ಇಲ್ಲಿ ಈ ಒಂದು ವಿಲಾಸ ವಿಗ್ರಹಗಳು ಅಥವಾ ವಿಲಾಸ ರೂಪಗಳಲ್ಲಿ ವ್ಯತ್ಯಾಸವನ್ನ ನಾವು ಹೇಗೆ ತಿಳಿಬಹುದು ಅಂದ್ರೆ ಭಗವಂತನ ಎಲ್ಲಾ ರೂಪಗಳು, ಗುಣಗಳು, ಅವನ ಒಂದು ಪ್ರಕಟವಾಗುವಂತಹ ರೀತಿಗಳು ಎಲ್ಲರಲ್ಲೂ ಸಹ ಆ ಒಂದು ಸ್ಪೆಷಲ್ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದು. ಸೊ ಹಾಗಾಗಿ ವಿಲಾಸ ವಿಗ್ರಹ ಅಂದಾಗ ಅಲ್ಲಿ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಬಲದೇವ ಮತ್ತೆ ನಾರಾಯಣ ಮತ್ತೆ ಚತುರ್ವ್ಯೂಹಗಳಾದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಸೊ ಇವರೆಲ್ಲೆಲ್ಲ ಆ ಒಂದು ಕೃಷ್ಣನಿಂದ ಸ್ವಲ್ಪ ಅಲ್ಪವಾದಂತಹ ಒಂದು ಇದಿರತ್ತೆ, ವ್ಯತ್ಯಾಸಗಳಿರತ್ತೆ, ಅಥವಾ ನಾವು ಅದನ್ನ ನೋಡಬಹುದು. ನಾವಾಗ್ಲೇ ತಿಳ್ಕೊಂಡ್ವಿ ಬಲರಾಮನ ಮತ್ತೆ ಕೃಷ್ಣನ ಬಣ್ಣದಲ್ಲಿ ವ್ಯತ್ಯಾಸ, ಮತ್ತೆ ನಾರಾಯಣ ಮತ್ತೆ ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇವರು ಸಹ ಚತುರ್ಭುಜರಾಗಿರ್ತಾರೆ. ಆದ್ರೆ ಅವ್ರ ಕೈಯಲ್ಲಿ ಹಿಡಿದಂತಹ ಆ ಒಂದು ಏನು ಶಂಖ, ಚಕ್ರ, ಗದ, ಪದ್ಮಗಳ ಒಂದು ವ್ಯತ್ಯಾಸ, ಆರ್ಡರ್ ವ್ಯತ್ಯಾಸ ಇರುತ್ತೆ. ಸೊ ಹೀಗೆ ಒಂದೊಂದು ವ್ಯತ್ಯಾಸಗಳ ಚಿಕ್ಕ ವ್ಯತ್ಯಾಸಗಳಿಗೆಲ್ಲ ಈ ವಿಲಾಸ ವಿಗ್ರಹಗಳು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಶ್ರೀಮದ್ ಭಾಗವತ ಮತ್ತೆ ಶ್ರೀಮದ್ ಲಘು ಭಾಗವತಾಮೃತದಿಂದ ಪ್ರಮಾಣಗಳನ್ನ ತೆಗೆದು ಇಲ್ಲಿ ನಮ್ಗೆ ತಿಳಿಸಿರುವಂಥದ್ದು. ಸೊ ಇಲ್ಲಿಗೆ ಇವತ್ತಿನ ಮುಗಿಸೋಣ. ಮುಂದೆ ಅವರ ಪತ್ನಿಯರ ಬಗ್ಗೆ ಹೇಳ್ತಾರೆ, ಯಾವ ರೀತಿಯಾಗಿ ಭಗವಂತನ ಪತ್ನಿಯರು
ಅದರ ಬಗ್ಗೆ ಮುಂದಿನ ಒಂದು ಶ್ಲೋಕಗಳಲ್ಲಿ ತಿಳ್ಕೊಳ್ತೀರಾ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ಹರೇ. ಶ್ರೀ ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ, ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ನೋಡಿ, ಧನ್ಯವಾದಗಳು. ನೆಕ್ಸ್ಟ್ ಎಚ್ ನಿಂದ ಸ್ಟಾರ್ಟ್ ಆಗ್ತದೆ. ಪ್ರಭಾವತಿ ಮಾತಾಜಿ ನೆನಪಿಡಿ ಆಯ್ತಾ? ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಸೋಮವಾರ ಸಿಗೋಣ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು.